ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಗ್ಲನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲದ ಸ್ವಾಗತ. ಉಳ್ಳಾಲ ತಾಲೂಕುದ 300 ಗ್ರಾಮ ಮದರಿ ನಗರ ಪರಿಸರಡ್ ಮಲ್ಲ ಕಂಪೌಂಡ್ ಗೋಡೆ ಒಂಜಿ ಇಲ್ಲ ಮಿತ್ತು ಜರಿದು ಬೂರ್ದು ಇಲ್ಲದೊಲೆ ಜೆತುದಿತ್ತಿನ 4 ಜನ ದುರಂತ ಮರಣ ಪಡೆಯನ ಘಟನೆ ಬುಧವಾರ ಕಾಡೆ ವರದಿಯಾತಂಡು. ಉಳ್ಳಾಲ ತಾಲೂಕು ವ್ಯಾಪ್ತಿದ 300 ಗ್ರಾಮ ಮದನಿ ನಗರದ 45 ವರ್ಷ ಪ್ರಾಯದ ಯಾಸಿರ್, 40 ವರ್ಷ ಪ್ರಾಯದ ಮರಿಯಮ್ಮ, ಅಕ್ಲನ ಜೋಕ್ಲು, 17 ವರ್ಷದ ರಿಫಾನಾ, 14 ವರ್ಷದ ರಿಯಾನಾ ಮೃತಪಡೆಯಿನ ದುರ್ದೈವಿ. ಇಲ್ಲ ಮೇಲ್ಬರಿತ ಅಬುಬಕರ್ ಪನ್ಪಿನಾರೆಗೆ ಸೇರ್ನ ಜಾಗೆದ ಮಲ್ಲ ಕಾಂಪೌಂಡ್ ಗೋಡೆ ಅಂಗಾರೆ ರಾತ್ರಿದ ಜೋರ್ದ ಬರ್ಸಗ್ ಜರಿದು ಬೂರ್ತು. ಜಾಗಿಡಿ ಇತ್ತಿನ ಯಾಸಿರೆನ ಇಲ್ಲ ಮಿತ್ತು ಕಾಂಪೌಂಡ್ ಗೋಡೆ ಜರಿದಾನಗ ಇಲ್ಲ ಜರಿದು ಬೂರ್ದು ಇಲ್ಲೊದುಲೈ ಜಿದಿತ್ತಿನ ಅಪ್ಪ ಅಮ್ಮ ರಡ್ಡು ಜೋಕ್ಲು ಇಜ್ಜ 4 ಜನಲ ದುರಂತ ಮರಣ ಪಡೆದೇರು. ಈ ಘಟನೆ ರಾತ್ರಿ ಏತು ಪೊರ್ತು ಆದುಪು ಪನ್ಪಿನವು ನಿರ್ದಿಷ್ಟವಾದ ತೆರೆದು ಬೈತಿಚ್ಚಿ. ಯಾಸಿರ್, ಮರಿಯಮ್ಮ ಬೊಕ್ಕ ಜೋಕ್ಲು ಇಂಚ ಮುಟ್ಟಲ ಕುಡ್ಲ ಕಂದಕದ ಇಲ್ಲಲ್ಲಿ ಇತ್ತೇರು. ಉಳ್ಳಾಲ ಮದರಿ ನಗರಡಿ ಇತ್ತಿನ ಸ್ವಂತ ಇಲ್ಲನ್ನು ಬಾಡಿಗೆ ಗೊರ್ದಿತ್ತೇರು. ಇಂಚುಗು ಒಂತ ಸಮಯದ ದುಂಬು ಕಂದಕರ್ದು ಮದನಿ ನಗರದ ತಂಕ್ಲಿನ ಇಲ್ಲಡೆ ಬತದು ಕುಲ್ದಿತ್ತೇರು. ಯಾಸಿರ್ ಕೂಲಿ ಬೇಲೆ ಮಲ್ತೊಂದಿತ್ತಂಡ ಮರಿಯಮ್ಮ ಇಲ್ಲ ಗೃಹಿಣಿ ಆದಿತ್ತೇರು. ಮಲ್ಲ ಮಗಲು ರಫೀನಾಗ ಮದಿಮೆ ಆದಿತ್ತದು. ಬಕ್ರೀದ್ ಪರ್ಬಗಂದು ಅಪ್ಪ ಇಲ್ಲಡೆ ಬತದಿತ್ತಿನ ರಫೀನಾ ಅಂಗಾರೆ ಬಯ್ಯ ಮುಟ್ಟಲ ಮದನಿ ನಗರಡು ಇಲ್ಲಡೆ ಇತ್ತೇರು. ಅಂಗಾರೆ ಬಯ್ಯಗ ಕೇರಳ ಕಣ್ಣೂರುದ ತನ್ನ ಕಂಡನ ಇಲ್ಲಡೆ ಪೋತೇರು. ದುರಂತಡು ಮರಣ ಪಡೆಯಿನ ರಡ್ಡನೆ ಮಗಲು 17 ವರ್ಷದ ರಿಫಾನಾ ಕುಡ್ಲ ಬದ್ರಿಯಾ ಕಾಲೇಜ್ 2ನೇ ವರ್ಷದ PUC ಕಲ್ತೊಂದಿತ್ತೇರು. ಎನ್ನೆ ಮಗಲು ರಿಯಾನಾ ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಸಂಯುಕ್ತ ಪ್ರೌಢಶಾಲೆಡ್ ಎನ್ಮನೆ ತರಗತಿಡ್ ಕಲ್ತೊಂದಿತ್ತೇರು. ಒಟ್ಟು 5 ಜನತ ಈ ಕುಟುಂಬಡ್ ಮದಿಮೆ ಆತಿನ ಮಲ್ಲ ಮಗಲು ರಫೀನಾ ಅಂಗಾರೆ ಕಂಡನಿ ಇಲ್ಲಡೆ ಪೋಯಿನಿರ್ದಾತ್ರ ಅದೃಷ್ಟವಶಾತ್ ದುರಂತರ್ದು ಪಾರಾತೇರು. ಘಟನೆದ ಚಾಗೆಗ್ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಭೇಟಿ ಕೊರ್ದು ಘಟನೆದ ಬಗೆಟ್ ಸಂತಾಪನ ವ್ಯಕ್ತಪಡಿಸಾದ ತಂಕ್ಲಿರ್ದು ಆಪಿನಾತ್ ಸಗಾಯ ಮಲ್ಪ ಆಂಡ ಈ ಪರಿಸರಡು ದುಂಬಗ್ ಇಂಚಿನ ಘಟನೆ ಆವಂದಿಲಕ ಎಚ್ಚರಿಕೆದ ಕ್ರಮ ದೆತನುವ ಪಂಡ ತೆರಿಪಾಯರು. ಜನರು ಮಾತ್ರ ಕಟ್ಟುವಂತ ಎಲ್ಲ ಕೂಡ ನಿಯಮಗಳಿದೆ. ಈ ನಿಯಮಕ್ಕೂ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥದ್ದು ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಮ್ಯಾಕ್ಸಿಮಮ್
ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನ್ನುವ ರೀತಿಯಾಗಿ ಒಂದು ದೇವರು ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ಮೇಲುಸ್ತುವಾರಿ ವಿಚಾರವನ್ನು ನಮ್ಮ ಜಿಲ್ಲಾಡಳಿತ ಮತ್ತೆ ಮಾಡಿಕೊಳ್ತಾರೆ. ಅದೇ ಜಿಲ್ಲಾಧಿಕಾರಿಗಳು ಅದಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ, ಯಾವ ರೀತಿ ಮಾಡಬೇಕು ಅದೇ ಮತ್ತೆ ಅದೇ ಈಗ ಹೇಳಿದ್ದೇವೆ. ಸರ್ಕಾರ ಈಗಾಗಲೇ ಇವತ್ತು ಮುತ್ತುವೆ ಪತ್ರವರಿಗೆ ಕೂಡ ಇವತ್ತು ಅವ್ರ ಕುಟುಂಬ ಪರಿಹಾರ ಇದೆ. ಮನೆ ಇದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ, ಅದು ಕೂಡ ಪರಿಹಾರ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂಥ ಕೂಡ ಪರಿಹಾರ ಇದೆ. ಇದನ್ನು ಕೂಡ ಯಾವಾಗ ಅಂತ ಹೇಳಿದ್ದಾರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಕುಟುಂಬದ ಖಚಿತ ಸಂಸ್ಕಾರ ಆಗಬೇಕು. ನಂಬರ್ 2 ಇಲ್ಲಿರುವಂಥ ಟೆಂಪರರಿ ಕೆಲಸ ಮಾಡಿಕೊಂಡು ಇದು ಇನ್ನೂ ಬೇರೆ ರೀತಿ ನೋಡಬೇಕು. ಆದ ನಂತರ ಈ ಊರವರು ಕುಟುಂಬಸ್ಥರು ಕೂತ್ಕೊಂಡು ಏನೆಲ್ಲ ಕುಡ್ಲದ ನಿಕಟಪೂರ್ವ ಸಂಸದರು ನಳಿನ್ ಕುಮಾರ್ ಕಟೀಲ್ ಜಾಗೆಗೆ ಭೇಟಿ ಕೊರ್ದು ಈ ಜಾಗೆ ವಸತಿ ಪ್ರದೇಶ ಅಂಚಾದು ಈ ಪ್ರದೇಶಡು ನನದುಂಬಗು ಇಂಚಿತ್ತಿ ಅವಗಡಲು ಆವಂದಿಲಕ ಸರ್ಕಾರ ಸೂಕ್ತ ಕ್ರಮ ದೆತನಡು ಪಂಡದು ದುರಂತ ಮರಣ ಪಡೆಯಿನಕ್ಲೆಗು ಸದ್ಗತಿ ತಿಕ್ಕಡು ಅಕ್ಲನ ಕುಟುಂಬದಕ್ಲೆಗು ದುಃಖನು ಸಹಿಸೋನ ಶಕ್ತಿನು ಕೊರಡು ಪಂಡ ತೆರಿಪಾಯಿರು. ಮಂಗಳೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮದನಿ ನಗರದಲ್ಲಿ ಇವತ್ತು ಮುಂಜಾನೆ ರಿಯಾಜ್ ಮತ್ತು ಮೇರಿ ದಂಪತಿಗಳು ಅವರ ಇಬ್ಬರು ಪುತ್ರಿಯರು ವಾಸ ಇರತಕ್ಕಂಥ ಮನೆ ಮೇಲೆ ಗುಡ್ಡೆ ಕುಸಿತದಿಂದ ಆಗಿರುವಂಥ ಅವಘಡದಿಂದ 4 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಅವರ ಆತ್ಮಗಳಿಗೆ ಸದ್ಗತಿಯನ್ನು ಬಯಸ್ತೇನೆ. ವಿಶೇಷವಾಗಿ ಆ ಕುಟುಂಬದ ಎಲ್ಲರಿಗೂ ದುಃಖವನ್ನು ಸಲ್ಲಿಸುವ ಶಕ್ತಿಯನ್ನು ಭಗವಂತ ಕೊಟ್ಟು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಮನೆ ಮತ್ತು ಈ ಪ್ರದೇಶ ವಸತಿ ಪ್ರದೇಶವಾಗಿದೆ. ಹಾಗಾಗಿ ಬಹಳ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ತಗೋಬೇಕು. ಈಗಾಗಲೇ ಆಗಿರುವ ಅವಘಡದಿಂದ 4 ಮೃತರಾಗಿದ್ದಾರೆ. ಹಳೆಕೋಟೆ ಮದನಿ ಉರ್ದು ಶಾಲಾ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಚನಾಡಿ ಪಾತಿರೊಂದು ಇಂದೊಂಚಿ ಅನಿರೀಕ್ಷಿತ ದುರಂತ ಅಕ್ಲನ ಇಲ್ಲಡು ದುಃಖಗು ಕಣ್ಣೀರ್ ಪಾಡೇರ್ಲ ಏರ್ಲ ಇಚ್ಚಿರು. ಎಲ್ಲಿಯ ಮಗಳು ರಿಯಾನಾ ಈ ವರ್ಷ ಎನ್ಮನೆ ತರಗತಿಗೂ ಸೇರ್ಪಡೆಯಾದಿತ್ತದು ತನ್ನ ಓಡಾಟಡು ಮಾತೆರಲ ಪ್ರೀತಿನು ಪಡೆದಿತ್ತಲ್ಪಂಡು ತೆರಿಪಾಯರು. ಬಹಳಷ್ಟು ದುಃಖದಾಯಕವಾದಂಥ ಒಂದು ಸಂಗತಿ ಏನಂತೇಳಿದರೆ, ನಮ್ಮೆಲ್ಲರ ಪ್ರೀತಿಯ ಒಂದು ಮಗು ಕೇವಲ ಬಂದು ಶಾಲೆಗೆ ಬಂದು 1 ತಿಂಗಳು ಪೂರ್ತಿ ಆಗದಿದ್ದರೂ ನಮ್ಮೆಲ್ಲರ ಮನವನ್ನು ಗೆದ್ದಂಥ, ಸದಾ ಹಸನ್ಮುಖಿಯಾಗಿ ನಗುನಗುತ್ತಾ ಪುಟಿಯುತ್ತಿದ್ದಂಥ ಆಶಿಯಾ ರಿಹಾನಾ ಎಂಬಂಥ ಮಗು ಕರುಣಾಮಯನಾದ ಭಗವಂತನ ಕರೆಗೆ ಹೋಗುಟ್ಟು ಇಹಲೋಕ ತ್ಯಜಿಸಿದ್ದಾಳೆ. ಮರಣ ಎಂಬುದು ಎಲ್ಲರಿಗೂ ಶಾಶ್ವತವಾದದ್ದು. ಅದರ ಬಗ್ಗೆ ನಾವು ದುಃಖ ಪಟ್ಟುಕೊಳ್ಬೋದು. ಆದರೆ ಈ ಮಗುವಿನ ಬಗ್ಗೆ ನಾನು ಖೇದ ವ್ಯಕ್ತಪಡಿಸುವುದೇನಂತೇಳಿದರೆ, ಈ ಮಗುವಿನ ಮರಣದ ಬಗ್ಗೆ ತನ್ನ ತಂದೆ ಅಥವಾ ತನ್ನ ತಾಯಿ ದುಃಖಪಟ್ಟುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಅಥವಾ ತನ್ನ ತಂದೆ ತಾಯಿ ತೀರಿ ಹೋದಂಥ ಸಮಯದಲ್ಲಿ ಈ ಮಗು ನಮ್ಮನ್ನು ಬಂದು ಕೂಗಿ ಸರ್ ನನಗೆ. ಕಾಂಗ್ರೆಸ್ ಮುಖಂಡರು ಪದ್ಮರಾಜ್ ಆರ್, ಸದಾಶಿವ ಉಳ್ಳಾಲ್, ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪು ಜಾಗೆಗೂ ಭೇಟಿ ಕೊರೆದು ಸಂತಾಪನ ವ್ಯಕ್ತಪಡಿಸಿದರು. 300 ಗ್ರಾಮದ ಮದನಿ ನಗರ ಹತ್ತಿರ ಯಾಸಿರ್ ಎಂಬವರ ಮನೆ ಮಳೆಯ ರಭಸದಿಂದ ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಮನೆ ಮೇಲೆ ಮರ ಬಿದ್ದು ಗುಡ್ಡೆ ಜರಿದು ಮನೆ ಕಾಲಪ್ಸ್ ಆಗಿದೆ. ಜೊತೆಯಲ್ಲಿ ಮನೆಯಲ್ಲಿದ್ದಂಥ ಯಾಸಿರ್ ಮತ್ತು ಅವರ ಧರ್ಮಪತ್ನಿ ಮತ್ತು 2 ಮಕ್ಕಳ ಅದರಲ್ಲಿ ಅಡಿಗೆ ಸಿಕ್ಕಿಕೊಂಡು ನಿಧನರಾಗಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನು ತಡೆಯುವಂಥ ಶಕ್ತಿ ಎಲ್ರಿಗೂ ಇಲ್ಲ. ಈ ಪರಿಸರದಲ್ಲಿ ಇವತ್ತಿನ ನೋಡುವಾಗ ಬಹಳ ಒಂದು ಬೇಸರ ಸಂಗತಿ. ಬಹಳ ದುರದೃಷ್ಟಕರ ಘಟನೆ ನಡೆದಿದೆ. ಯಾಸಿನ್ ಅವರ ಒಂದು ಕುಟುಂಬ ಇವತ್ತು ವಾಸಿಸಿದಂಥ ಈ ಮನೆ ಮೇಲೆ ಪಕ್ಕದ ಗೋಡೆ ಕುಸಿದಂತಾಗಿ 4 ಜನರು ಮೃತಪಟ್ಟಿರುವಂಥದ್ದು ಬಹಳಷ್ಟು ಬೇಸರವನ್ನು ತಂದಿದೆ.
ಈ ಹೊತ್ತಿನಲ್ಲಿ ನಾವು ಬೇರೆ ಏನು ಮಾಡಲಿಕ್ಕಿಲ್ಲ. ಅವರಿಗೇನು ಆ ಕುಟುಂಬದಲ್ಲಿ ಈಗ ಒಂದು ಹೆಣ್ಣು ಮಗಳು ಉಳಿದಿದ್ದಾರೆ, ಅವರ ಗಂಡನ ಮನೆಗೆ ಹೋಗಿದ್ದು, ಅದರಿಂದ ಅವರ ಪ್ರಾಣ ಉಳಿದಿದೆ. ಆ ಕುಟುಂಬದೊಟ್ಟಿಗೆ ನಾವು ಇರ್ತೇವೆ. ಈ ಮೃತರ ಕುಟುಂಬ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ಳೋದರೊಟ್ಟಿಗೆ ಸ್ಥಳೀಯ ಜನರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ನಾವು ಘಟನೆ ನಡೆದ ಸ್ಥಳಕ್ಕೆ ಬಂದಿದ್ದೇವೆ. ತುಂಬ ಬೇಸರ ಸಂಗತಿ, ಒಂದು ಇಡೀ ಕುಟುಂಬವೇ ಇವತ್ತು ತನ್ನ ಜೀವನ ಕಳ್ಕೊಂಡಿದೆ. 4 ಜೀವಗಳು, ತನ್ನ ಇಡೀ ಕುಟುಂಬವೇ. ನಾವು ಈ ಮಾತನ್ನು ನನಗೆ ಹೇಳಲಿಕ್ಕೇ ಬೇಸರ ಆಗ್ತಾ ಉಂಟು. ಇಡೀ ಕುಟುಂಬವೇ ಮಲಗಿದ್ದಲ್ಲಿ ಅವರು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲಾನ್, ತಹಶೀಲ್ದಾರ್, ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಶೈಲಜಾ, ಉಪಾಧ್ಯಕ್ಷರು ಮಹಾಬಲ್ ಭಟ್ಟದಡಿ, ವಾರ್ತಾ ಇಲಾಖಾಧಿಕಾರಿ ಖಾದರ್ ಶಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್, ಕಾಂಗ್ರೆಸ್ ಮುಖಂಡರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ರೆಹಮಾನ್ ಕೋಳಿಚಾಲ್, ಮಹಾನಗರ ಪಾಲಿಕೆ ಸದಸ್ಯೆ ಲತೀಫ್ ಕಂದಕ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಎನ್ಎಸ್ ಕರೀಂ, ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ದೀಪಕ್ ಪಿಲಾರ್, ಪುರುಷೋತ್ತಮ್ ಶೆಟ್ಟಿ, ಮುಸ್ತಫಾ ಮಲಾರ್, ಬಾಜಿಲ್ ಡಿಸೋಜಾ, ಬಿಜೆಪಿ ಮುಖಂಡರು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ಪ್ರಮುಖರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ಧನಲಕ್ಷ್ಮಿ, ದಯಾನಂದ್ ತೊಕ್ಕೋಟು, ಇಂಚಿತಿ ಪ್ರಮುಖರು ಜಾಗೆಗೂ ಭೇಟಿ ಕೊರಿಯರು. 300 ಗ್ರಾಮ ಪಂಚಾಯತ್ ಮಾತಾ ಸದಸ್ಯರು ಜಾಗೆಡಿತದು ಸೂಕ್ತ ಸಹಾಯಡು ಪಾಲ್ಪಡೆಯರು. ಕುಡ್ಲ ಅಗ್ನಿಶಾಮಕ ದಳ ಸ್ಥಳೀಯರು ಕಾರ್ಯಾಚರಣೆಡು ಪಾಲ್ಪಡೆದಿದ್ದರು. ಉಳ್ಳಾಲ ಪೊಲೀಸ್ ಠಾಣಾ ಅಧಿಕಾರಿ ಬಾಲಕೃಷ್ಣ, ಸಬ್ ಇನ್ಸ್ಪೆಕ್ಟರ್ ನವೀನ್ ಬೋರ್ಕರ್ ಸಿಬ್ಬಂದಿಲು ಜಾಗೆಡಿತದು ಪ್ರಕರಣ ದಾಖಲಿಸಿದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಪುಗರ್ತದ ಆಧ್ಯಾತ್ಮಿಕ ಗುರುಕ್ಲು ಉಲೇಮಾ ನಾಯಕಿರು ಸೈಯದ್ ಉಮರುಲ್ ಫಾರೂಕ್ ಅಲ್ ಬುಕಾರಿ ಪೊಸೋಡ್ ತಂಗಲ್ರಣ ಒರ್ಮನಿ ಉರುಸ್ ಕಾರ್ಯಕ್ರಮ 27-30 ಮುಟ್ಟ ಹೊಸಂಗಡಿ ಪೊಸೋಡ್ ತಂಗಳ್ ಮಕಾಂ ಶರೀಫ್ ನಡಪೆರ ಉಂಡು ಪಣದು ಉರುಸ್ ಪ್ರಚಾರ ಸಮಿತಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಬೂಬಕರ್ ತಂಗಳ್ ಸುದ್ದಿಗೋಷ್ಠಿ ತೆರಿಪಾದರು. ಆಧ್ಯಾತ್ಮಿಕ ಗುರುಕ್ಲಾದು ಉಲಾಮಾ ನಾಯಕಿರಾದು ಮಲ್ಲ ಪುದರ್ ಪಡೆದಿತ್ತಿನ ಹೊಸಂಗಡಿ ಮಲ್ಹರ್ ವಿದ್ಯಾಸಂಸ್ಥೆದ ಸ್ಥಾಪಕರ್ಲ ಆದಿತ್ತಿನ ಸೈಯದ್ ಉಮರುಲ್ ಫಾರೂಕ್ ಅಲ್ ಬುಕಾರಿ ಪೊಸೋಟು ತಂಗಳ್ರಿನ ಒರ್ಮನೆ ಉರುಸ್ ಕಾರ್ಯಕ್ರಮ ಹೊಸಂಗಡಿ ಪೊಸೋಟ್ ತಂಗಳ್ ಮಕಾಂ ಶರೀಫ್ ಜೂನ್ 27-30 ಮುಟ್ಟ ನಡಪೆರ ಉಂಡು ಪಣದು ಉರುಸ್ ಪ್ರಚಾರ ಸಮಿತಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕೆಎಂ ಅಬೂಬಕರ್ ಸಿದ್ದಿಕ್ ಸುದ್ದಿಗೋಷ್ಠಿ ತೆರಿಪಾಯಿರು. ಜೂನ್ 27 ಗುರುವಾರ ಬಯ್ಯ 4 ಗಂಟೆಗೆ ಧ್ವಜಾರೋಹಣದ ಕಾರ್ಯಕ್ರಮ ಶುರುವಾದ ಪ್ರತಿದಿನ ಧಾರ್ಮಿಕ ಪ್ರವಚನದ ಕಾರ್ಯಕ್ರಮ ನಡಪೆರ ಉಂಡು ಪಣದು ಕೆಎಂ ಅಬೂಬಕರ್ ಸಿದ್ದಿಕ್ 4 ದಿನ ನಡಪುನ ಉರುಸ್ತ ಪರಬ್ ಕೊರಿಯರು. ಮಂಜೇಶ್ವರ ಹೊಸಂಗಡಿ ಅಲ್ಲಿ ಪೊಸೋಡ್ ತಂಗಳ್ ಅವರ ಉರುಸು ಅಂತೇಳಿ ಒಂದು ಕಾರ್ಯಕ್ರಮ ಜೂನ್ 27ರಿಂದ ನಡೀತದೆ. ಭಾಳ ದೊಡ್ಡೊಬ್ಬರು ಆಧ್ಯಾತ್ಮಿಕ ಗುರುಗಳು, ಅದೇ ರೀತಿ ಉಲಮಾಗಳು ಅಂದರೆ ಧರ್ಮಗುರುಗಳ ನಾಯಕರು ಆಗಿರ್ತದವರು ಹೊಸಂಗಡಿಯಲ್ಲಿ ಮಲ್ಹರ್ ವಿದ್ಯಾಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಬಹಳಷ್ಟು ದೊಡ್ಡ ಶೈಕ್ಷಣಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದವರು ಸೈಯದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಅಂತೇಳಿ ಪೊಸೋಟ್ ತಂಗಳ್ ಅಂತೇಳಿ ಭಾಳ ಜನಪ್ರಿಯರಾದವರು. ಅವರ 9ನೇ ಉರೂಸ್ ಕಾರ್ಯಕ್ರಮ, ದೊಡ್ಡ ದೊಡ್ಡ ಮಹಾತ್ಮರು ಮರಣ ಹೊಂದಿದರೆ ಅವರ ಮರಣದ ದಿನ, ಪ್ರತಿ ವರ್ಷ ಅವರ ಮರಣದ ಆ ದಿನಗಳಲ್ಲಿ ನಡೆಸುವಂಥ ಕಾರ್ಯಕ್ರಮ ಉರೂಸ್ ಅಂತೇಳಿ ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಡೆಸ್ತಕ್ಕಂಥ ಕಾರ್ಯಕ್ರಮ. ಇದೀಗ 9 ವರ್ಷಗಳ ಹಿಂದೆ ಅವರು ಮರಣ ಹೊಂದಿದರು. ಅವರ 9ನೇ ಉರೂಸ್ ಕಾರ್ಯಕ್ರಮ ಜೂನ್ 27ರಿಂದ 30 ತನಕ 4 ದಿವಸ ಹೊಸಂಗಡಿಯಲ್ಲಿ ಪೊಸೋಡ್ ತಂಗಳ್ ಮಕಾಂ ಶರೀಫ್ನಲ್ಲಿ ನಡೀತದೆ. ಜೂನ್ 27 ಅಂದರೆ ನಾಳೆ ಗುರುವಾರ ಸಂಜೆ 4:30ಕ್ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಶುರುವಾಗ್ತದೆ. ಅಲ್ಲಿ ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಿದ್ದಾರೆ ಸಯ್ಯದ್ ಅತಾವುಲ್ಲಾ ತಂಗಳ್ ಉದ್ಯಾವರ ಅಂತೇಳಿ, ಅವರು ಧ್ವಜಾರೋಹಣ ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯ ಸಮಿತಿ ಅಂತೇಳಿ ಆಗಿದೆ, ಅದು ಹಜ್ ಸಮಿತಿ ಅಂತೇಳಿ ಆಗಬೇಕು. ಹಜ್ ಸಮಿತಿ ಸದಸ್ಯರಾದಂತಹ ಸಯ್ಯದ್ ಅಶ್ರಫ್ ಅಸ್ತಕಾಬ್ ತಂಗಳ್ ಆದವರು ಜಿಯಾರತ್ಗೆ ನೇತೃತ್ವ ನೋಡ್ತಾರೆ. ಆಮೇಲೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್, ಅಲ್ಲಿ ಕೂಡ ಸುನ್ನೆ ಅಂತೇಳಿ ಆಗಿದೆ, ಅದು ಸುನ್ನಿ ಅಂತೇಳಿ ಆಗಬೇಕು. ಅದರ ಅಧ್ಯಕ್ಷರಾದಂತಹ ಸಯ್ಯದ್ KS ಆಟಕೋಯ ತಂಗಳ್ ಕುಂಬೋಳ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಕರ್ನಾಟಕ ಜಮಿಯತುಲ್ ಉಲಮಾದ ಅಧ್ಯಕ್ಷ ಕಾಜಿ ಝೀನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಅಧ್ಯಕ್ಷತೆ ವಹಿಸ್ತಾರೆ. ಸಯ್ಯದ್ ಇಂಬಿಚಿಕೋಯ ತಂಗಳ್ ಎಟ್ಟಿಕುಳಂ ಪ್ರಾರ್ಥನೆ ನಡೆಸ್ತಾರೆ.
ಅವತ್ತು ರಾತ್ರಿ ಸ್ವಲಾತ್ ಮಜ್ಲಿಸ್ ನಡೆಯುತ್ತದೆ. ಸಯ್ಯದ್ ಶಹೀದ್ ಅಲ್ ಬುಖಾರಿ ತಂಗಳ್ ಪೊಸೋಟ್ ನೇತೃತ್ವ ವಹಿಸ್ತಾರೆ. ಆಮೇಲೆ ಜೂನ್ 28 ಶುಕ್ರವಾರ ಸಂಜೆ 7 ಗಂಟೆಗೆ ನಸೀಹತ್ ಮಜ್ಲಿಸ್ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾತ್ ಕಾಜಿ ಕುರ್ರತು ಸಾದಾತ್ ಸಯ್ಯದ್ ಕೂರತ್ ತಂಗಳು ಉದ್ಘಾಟಿಸ್ತಾರೆ. ಖ್ಯಾತ ವಾಗ್ಮಿಗಳಾದ ಮಸೂದ್ ಸಕಾಫಿ ಗೂಡಲ್ಲೂರು ತಮಿಳುನಾಡು ಅವರು ಭಾಷಣ ಮಾಡ್ತಾರೆ. ಜೂನ್ 29 ಶನಿವಾರ ಸಂಜೆ 7 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಭಾರತದ ಗ್ರ್ಯಾಂಡ್ ಮುಫ್ತಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು, ಎಲ್ಲರಿಗೂ ಗೊತ್ತಿರ್ಬೋದು, AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಅಂತೇಳಿ ಸುಲ್ತಾನುಲ್ ಉಲಮಾ ಅಂತೇಳಿ ಅವರನ್ನು ಗುರುತಿಸ್ತಾರೆ. ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೂನ್ 30 ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ಮೌಲಿದ್ ಮಜ್ಲಿಸ್, ಬಳಿಕ ಅನ್ನದಾನ ನಡೆಯುತ್ತದೆ. ಕರ್ನಾಟಕ, ಕೇರಳ ಹಾಗೂ ಅನ್ಯ ರಾಜ್ಯಗಳಿಂದ, ಮಹಾರಾಷ್ಟ್ರ, ತಮಿಳುನಾಡು ಸೇರಿ ವಿವಿಧ ರಾಜ್ಯಗಳಿಂದ ಅವರ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ 1985ರಲ್ಲಿ ಅಂದರೆ ಸುಮಾರು 35-40 ವರ್ಷಗಳ ಹಿಂದೆ ಕೇರಳದ ಕಲ್ಲಿಕೋಟೆಯಿಂದ ಗಡಿನಾಡು ಮಂಜೇಶ್ವರಕ್ಕೆ ಬಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಆಂದೋಲನವನ್ನು ಆರಂಭಿಸಿದಂಥ ಒಬ್ಬರು ವ್ಯಕ್ತಿ ಸಯ್ಯದ್ ಪೊಸೋಟ್ ತಂಗಳ್ ಅಂತೇಳಿ ಮಲ್ಹರ್ ಅಂತೇಳಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಶಿಕ್ಷಣವನ್ನು ಸಮನ್ವಯಗೊಳಿಸಿ ಬಹಳ ವ್ಯವಸ್ಥಿತವಾಗಿ ಒದಗಿಸ್ತಾ ಬಂದಿದ್ದಾರೆ. ಕರ್ನಾಟಕ ಮತ್ತು ಕೇರಳದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಆ ಸಂಸ್ಥೆಗೆ ಹೋದರೆ ಅಲ್ಲಿ ಶಾಲೆ ಕಲಿಯೋರು ಇದ್ದಾರೆ, ಆಮೇಲೆ ಧಾರ್ಮಿಕ ಶಿಕ್ಷಣ ಎರಡೂ ಶಿಕ್ಷಣ ಇದೆ, ಬೇರೆ ಬೇರೆ ಕೋರ್ಸ್ಗಳೆಲ್ಲ ಇದೆ. ಹೆಣ್ಮಕ್ಕಳಿಗೂ ಸುಮಾರು 400ರಷ್ಟು ಹೆಣ್ಮಕ್ಕಳು ಅಲ್ಲಿ ಕಲಿತಾರೆ ಬಹಳ ವ್ಯವಸ್ಥಿತವಾಗಿ. ಅದರಲ್ಲಿ ಬಹುತೇಕ ಕನ್ನಡಿಗರೇ ಇದ್ದಾರೆ. ಒಂದನೇ ಗಡಿನಾಡು ಮಂಜೇಶ್ವರ ಅಂತ ಹೇಳುವಂಥದ್ದು. ಮತ್ತು ಈ ತಂಗಳದವರ ಸೇವೆ ಕೂಡ ಹೆಚ್ಚು ಕರ್ನಾಟಕವನ್ನು ಕೇಂದ್ರೀಕೃತವಾಗಿ ಮಾಡಿದ್ದಾರೆ. ಉದಾಹರಣೆಗೆ ಅವರು ಕರ್ನಾಟಕದಲ್ಲಿ ಕೃಷ್ಣಾಪುರ, ಅದೇ ರೀತಿ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಅವರು ಕಾಜಿಗಳಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಅಂತ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಒಂದು ಮೊಯಿನ್ ಸುನ್ನಾ ಅಂದ್ರೆ ಒಂದು ಸಂಸ್ಥೆ ಇದೆ. ಅದಕ್ಕೆ ಅದನ್ನು ಸ್ಥಾಪನೆ ಮಾಡಿದ್ದು ಇವರೇ. 10 ವರ್ಷಗಳಿಂದ ಇವರೇ ಅಲ್ಲಿಗೆ ಹೋಗಿ ಅಲ್ಲಿ ಶೈಕ್ಷಣಿಕವಾಗಿ ಮಕ್ಕಳೆಲ್ಲ ಬಹಳ ಹಿಂದುಳಿದಿದ್ದಾರೆ ಅಂತ ಹೇಳೋದನ್ನು ತಿಳಿದುಕೊಂಡು ಬಾಡಿಗೆ ಕಟ್ಟಡದಲ್ಲಿ ಒಂದು ಮದ್ರಸವನ್ನು ಆರಂಭಿಸಿದ್ದಾರೆ. ಇವತ್ತು ಅದು ಸುಮಾರು 1000 ಮಕ್ಕಳು ಕಲಿಯುವಂಥ ದೊಡ್ಡ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಈ ರೀತಿ ಕರ್ನಾಟಕದಲ್ಲಿ ಕೂಡ ಅವರು ಬಹಳಷ್ಟು ಸೇವೆ ಸಲ್ಲಿಸಿದ ಕಾರಣವಾಗಿ ಕರ್ನಾಟಕದಲ್ಲಿ ಅವರಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಅಲ್ಲಿ ಮಕ್ಕಳು ಕೂಡ ಹೆಚ್ಚು ಕನ್ನಡಿಗರೇ ಇದ್ದಾರೆ. ಉಭಯ ರಾಜ್ಯಗಳ ಹಲವಾರು ಮೊಹಲ್ಲಾಗಳಿಗೆ ಕಾಜಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2015ರಲ್ಲಿ ಅಂದರೆ 9 ವರ್ಷಗಳ ಹಿಂದೆ ಅವರು ಪರಂಧಾಮಗಿದ್ದಾರೆ. ಅವರು ಪರಂಧಾಮಗಿದಂತಹ ಸಂದರ್ಭವನ್ನು ಎಲ್ಲ ವರ್ಷದಲ್ಲಿ ಉರೂಸ್ ಅಂತ ಹೇಳುವ ಹೆಸರಿನಲ್ಲಿ ಅವರ ಸಮಾಧಿ ಇರುವಂಥ ಹೊಸಂಗಡಿ ಮಲ್ಹರ್ ವಿದ್ಯಾಸಂಸ್ಥೆಯ ಕ್ಯಾಂಪಸ್ನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ತಲುಪಿಸಿಗಾಗಿ ನೀವು ಎಲ್ಲರೂ ಕೂಡ ಈ ಮೆಸೇಜನ್ನು ಪ್ರಚಾರ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ಸುನ್ನಿ ಯುವಜನ ಸಂಘದ ಸದಸ್ಯರು മുഹമ്മദ് അലി സക്കാഫി സുരിബൈൽ ഉറുസ്ത ബഗിട്ട് പൂരക മാഹിതി കുറിയರು. സമസ്ത കേരള ജമിയത്തുൽ ഉലമയുടെ വലിയ നേതൃത്വവും മൽഹർ സ്ഥാപനത്തിൻ്റെ സാരഥിയുമായ സയ്യിദ് മുഹമ്മദ് ഉമറുൽ ഫാറൂഖ് അൽ ബുഖാരി ഖദ്ദസല്ലാഹു സിർറഹുൽ അസീസ് അവിടുത്തെ 9ാമത്തെ ഉറൂസ് മുബാറക് ആണ്ട് നേർച്ച നാളെ മുതൽ നടക്കുകയാണ്. ജൂൺ 27, 28, 29, 30 വ്യാഴം, വെള്ളി, ശനി, ഞായർ ദിവസങ്ങളിലായി കർണാടകയിലുള്ള എല്ലാ വിശ്വാസികളും സുന്നത്ത് ജമാഅത്തിൻ്റെ പ്രവർത്തകരും പ്രാസ്ഥാനിക രംഗത്തുള്ളവരൊക്കെ ഈ സംരംഭം പൂർണ്ണമായി ഏറ്റെടുത്ത് വിജയിപ്പിക്കുന്നതോടൊപ്പം മീഡിയ ഭാഗത്തിൻ്റെ എല്ലാ രീതിയിലുള്ള സഹകരണവും സപ്പോർട്ടും തേടുന്നു. നന്ദി. ಪೊಸೋಟ್ ತಂಗಳ್ ಉರುಸ್ ಪ್ರಚಾರ ಸಮಿತಿ ಕರ್ನಾಟಕ ವಿಭಾಗದ ಅಧ್ಯಕ್ಷರು ಸೈಯದ್ ಶಿಹಾಬುದ್ದೀನ್ ತಂಗಳ್ ಮದಕ, ಕೋಶಾಧಿಕಾರಿ ಹಾಜಿ ಅಬೂಬಕರ್ ಬೊಳ್ಳಾಯ್, ಕಾರ್ಯದರ್ಶಿ ಅಬು ಸ್ವಾಹಿಹ್ ಗೇರ್ಕಟ್ಟೆ, ಕರ್ನಾಟಕ ಮುಸ್ಲಿಂ ಜಮಾತ್ ಕಾರ್ಯದರ್ಶಿ ರಹೀಂ ಸಾದಿ ಕತ್ತರ್ ಸುದ್ದಿಗೋಷ್ಠಿಗೆ ಎತ್ತರು. ಸುದ್ದಿವಂಚಲಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಪಡುಬಿದ್ರೆ ಶಾಖೆದ 2ನೇ ವಾರ್ಷಿಕೋತ್ಸವದ ಅಂಗವಾದ ಪಡುಬಿದ್ರೆ ರೋಟರಿ ಕ್ಲಬ್ ಬೊಕ್ಕ ಯುವವಾಹಿನಿ ಘಟಕದ ಒಟ್ಟು ಸೇರಿಗೆಡು ಉಚಿತ ವೈದ್ಯಕೀಯ ಕಣ್ಣು ಕೂಲಿ ತಪಾಸಣೆ ಶಿಬಿರನು ಪಡುಬಿದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಡು ಐತಾರ ಅಟನೆ ಮಲ್ದಿತ್ತೇರು.
ಕುಡ್ಲ ಪಡೀಲ್ದು ಕೇಂದ್ರ ಕಚೇರಿಯನ್ನು ಪಡೆದು ದಶಮ ಸಂಭ್ರಮನ ಆಚರಿಸಾದ ದುಂಬೊರೆಯೊಂದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಜಿಲ್ಲಡೊರ್ಮೆ 32 ಶಾಖೆಯನ್ನು ಪಡೆದುಂಡು. ತನ್ನ ಪ್ರತಿ ಶಾಖೆದ ವಾರ್ಷಿಕೋತ್ಸವದ ಪೊರ್ಲುಡು ಸ್ಥಳೀಯ ಸಂಘ ಸಂಸ್ಥೆಲ್ದ ಸಹಕಾರಡು ಉಚಿತ ಆರೋಗ್ಯ ಕಣ್ಣು ಕೂಲಿ ತಪಾಸಣಾ ಶಿಬಿರನು ಅಟ್ಟನೆ ಮಲ್ತೊಂದು ಸಮಾಜದ ಸ್ವಾಸ್ಥ್ಯಗೂ ಮಲ್ಲ ಕೊಡುಗೆನು ಕೊರೊಂದು ಬೈದಂಡು. ಆತ್ಮಶಕ್ತಿದ ಪಡುಬಿದ್ರೆ ಶಾಖೆದ 2ನೇ ವಾರ್ಷಿಕೋತ್ಸವದ ಅಂಗವಾದ ಪಡುಬಿದ್ರೆದ ರೋಟರಿ ಕ್ಲಬ್ ಬೊಕ್ಕ ಯುವ ವಾಹಿನಿದ ಸಹಕಾರಡು ಏನಪೊಯ ಆಸ್ಪತ್ರೆ ಬೊಕ್ಕ ಕಾಲೇಜದ ಸಹಭಾಗಿತ್ವಡು ಪಡುಬಿದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಡು ಐತಾರ ಉಚಿತ ಆರೋಗ್ಯ ಶಿಬಿರನ್ನು ನಡೆಪಾಯಿರು. ಪಡುಬಿದ್ರೆ ಕಣ್ಣಂಗಾರು ಶ್ರೀ ಬ್ರಹ್ಮ ಬೈದರ್ ಕಲಾಗರಡಿದ ಅಧ್ಯಕ್ಷರು ಬೊಕ್ಕ ವಿಜಯ ಬ್ಯಾಂಕ್ದ ನಿವೃತ್ತ ಅಧಿಕಾರಿ ಶೀನ ಪೂಜಾರ್ಲು ತುಡರ್ ಬೆಳಗಾದ ಶಿಬಿರನ್ನು ಉದೀಪನ ಮಲ್ತೆರು. ಆತ್ಮಶಕ್ತಿ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಲಾರ್ರೆನ ಮುತಾಲಿಕೆಡು ಇಂಚಿನ ಉಚಿತ ಆರೋಗ್ಯ ಶಿಬಿರನು ಅಟ್ಟನೆ ಮಲ್ತದು 8 ಬೇಲೆನು ಮಲ್ತೊಂದು ಬರೊಂದುಲ್ಲೇರು. ಬಡವರ್ಗದ ಜನಕ್ಲೆಗ್ ಇಂದೆರ್ದು ಪ್ರಯೋಜನ ಆಪುಂಡು ಪಂಡದು ಶೀನ ಪೂಜಾರ್ಲು ಶಿಬಿರಕ್ಕೆ ಶುಭ ಹಾರೈಸಿರು. ಚಿತ್ತರಂಜನ್ ಬೋಲಾರ್ ಅವರು ಇಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಗಳಲ್ಲಿಯೂ ಅವರ ಒಂದು ಈ ಶಿಬಿರವನ್ನು ನೆರವೇರಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಅವರು ತಮ್ಮ ಈ ಬ್ಯಾಂಕಿನ ಅಲ್ಪ ಸಮಯದಲ್ಲಿ ಈ ಬ್ಯಾಂಕನ್ನು 33ನೇ ಶಾಖೆಯನ್ನು ಕೊಂಡೋಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಅವರು ಇನ್ನು ಮುಂದಕ್ಕೂ ಇಂಥ 100 ಬ್ರಾಂಚಿ ಆದಷ್ಟು ಬೇಗ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಎಲ್ಲ ಜನರು ಇಲ್ಲಿ ಬಂದವರು ಇದತ್ತ ಉಪಕಾರವನ್ನು ಪಡೆದು ಅವರು ಒಳ್ಳೆಯ ರೀತಿಯಲ್ಲಿ ಆಗಲಿ, ಅವರಿಗೆ ಆರೋಗ್ಯ ಕೊಡಲಿ ಅಂತ ಹೇಳಿ. ಶಿಬಿರದ ಗುರುಕಾರ್ಮೆನ ವಯಸ್ಸಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಲಾರ್ ಪಾತೆರೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರತಿ ವರ್ಷ ಶಾಖೆಲೆದ ವಾರ್ಷಿಕೋತ್ಸವದ ಸಂದರ್ಭಡು ಸಾರ್ವಜನಿಕನ ಆರೋಗ್ಯದ ದೃಷ್ಟಿದ್ದು ನಿರಂತರವಾದ ಆರೋಗ್ಯ ಶಿಬಿರನ ನಡಪೊಂದು ಬರನುಂಡು. ಈ ಶಿಬಿರದ್ದು ಬಡವರ್ಗದ ಜನಕ್ಲೆಗ್ ಅತ್ತಂದೆ ಶ್ರೀಮಂತ ವರ್ಗದ ಜನಕ್ಲೆಗ್ಲ ಪ್ರಯೋಜನ ಆಪುಂಡು ಪಂಡದು ಶಿಬಿರನು ಅಟ್ಟನೆ ಮಲ್ಪೆರೆ ಸಹಕಾರಿ ಸಾಯಿನ ಸಂಘ ಸಂಸ್ಥೆಗಳಿಗೆ ಸೊನ್ನೆ ಸಂದಾಯಿರು. ಇದು 69ನೇ ಆರೋಗ್ಯ ಶಿಬಿರ. ಸುಮಾರು ನಾವು 15,000ಕ್ಕೂ ಮಿಕ್ಕಿ ಜನರಿಗೆ ಈ ಬೇರೆ ಬೇರೆ ಶಿಬಿರಗಳನ್ನು ನಾವು ಜೋಡಿಸ್ಕೊಂಡಿದ್ದೇವೆ. ಕ್ಯಾಟ್ರಾಕ್ಟ್ ಚಿಕಿತ್ಸೆ ಸುಮಾರು 480ಕ್ಕೂ ಮಿಕ್ಕಿ ಜನರಿಗೆ ಕ್ಯಾಟ್ರಾಕ್ಟ್ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೇವೆ. ಅಥವಾ ಆರ್ಥಿಕವಾಗಿ ದುರ್ಬಲರಿಗೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ, ಶಸ್ತ್ರಚಿಕಿತ್ಸೆ ಆಗಲಿ ಅಂತ ಅದು ಬೇಕಾದಾಗ ಏನಪ್ಪಯ್ಯ ಆಸ್ಪತ್ರೆ ಹಾಗೂ ನಾವು ವಿವಿಧ ಆಸ್ಪತ್ರೆಗಳ ಒಂದಿಗೆ ನಾವು ಅವರೊಂದಿಗೆ ಒಡಂಬಡಿಕೆ ಅನ್ವಯ ಅವರಿಗೆ ಬೇಕಾಗುವಂಥ ಅವರ ಗ್ರೀನ್ ಕಾರ್ಡನ್ನು ಮೂಲಕ ಉಚಿತವಾಗಿ ಅಲ್ಲಿ ಒಳರೋಗಿಯಾಗಿ ಕೂಡ ಚಿಕಿತ್ಸೆಯನ್ನು ಬೇಕಾಗುವಾಗ ಅದನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇವೆ. ಅದಲ್ಲದೆ ಕೆಲವೊಂದು ರೋಗಿಗಳಿಗೆ ಆರ್ಥಿಕವಾಗಿ ತೊಂದರೆ ಆದಾಗ ಅವರಿಗೆ ಬೇಕಾಗುವಂಥ ಆರ್ಥಿಕ ಸಹಕಾರವನ್ನು ನಿರಂತರವಾಗಿ ನಮ್ಮ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಮಾತೃ ಸಂಸ್ಥೆಯಾದ ಬ್ರಹ್ಮಶ್ರೀ ನಾರಾಯಣ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನೀಡ್ತಾ ಬಂದಂಥ ಸಂಸ್ಥೆ ಆತ್ಮಶಕ್ತಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನಾವು ಸಹಕಾರ ಸಂಘವನ್ನು ಪಡುಬಿದ್ರೆಯಲ್ಲಿ ಪ್ರಾರಂಭ ಮಾಡುವಾಗ ಎಲ್ಲರೂ ತುಂಬ ಸೊಸೈಟಿಗಳಿದೆ ಇಲ್ಲಿ ಪಡುಬಿದ್ರೆಯಲ್ಲಿ, ಈಗಾಗಲೇ ಎಲ್ಲ ಭಾಗದ ಸೊಸೈಟಿ ಇದೆ ಹೇಳಿದರೂ ಕೂಡ ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ ಹೇಳಿದಾಗ ಇಲ್ಲಿಯ ಡಾಕ್ಟರ್ ಆಂಚನ್ರವರು ನಮ್ಮ ಕಟ್ಟಡದಲ್ಲಿ ಪ್ರಾರಂಭ ಮಾಡಿ ಅಂತ ಸ್ಥಳಾವಕಾಶ ಮಾಡಿಕೊಟ್ರು. ಆದರೆ ಇದೀಗ ನಮಗೆ ಖುಷಿ ಹಾಕುವಂಥದ್ದು ಅಂತ ಹೇಳಿದ್ರೆ ಆ ಶಾಖೆ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಯಾಕಂತ ಹೇಳಿದ್ರೆ ಒಂದು ಬ್ಯಾಂಕ್ ನಡಿಬೇಕಾದ್ರೆ ಅದರಲ್ಲಿ ಡೆಪಾಸಿಟ್ ಇಡುವವರು ಮುಖ್ಯ, ಅದೇ ರೀತಿ ಲೋನ್ ತೆಗೆದವರು ಲೋನ್ ಕಟ್ಟುವವರು ಕೂಡ ಮುಖ್ಯ. ಹಾಗಾಗಿ ಇಲ್ಲಿ 100% ರಿಕವರಿಯಾಗಿ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಶಾಖೆ ಪಡುಬಿದ್ರೆ ಶಾಖೆ ಆಗಿದೆ. ಅದಕ್ಕಾಗಿ ನಾನು ಪಡುಬಿದ್ರೆ ಎಲ್ಲ ಜನರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು ರಮನಾಥ್ ಸನಿಲ್, ಚಂದ್ರಹಾಸ ಮರೋಲಿ, ಗೋಪಾಲ್ ಎಂ, ಪಡುಬಿದ್ರೆ ರೋಟರಿ ಕ್ಲಬ್ ಅಧ್ಯಕ್ಷರು ಸಂತೋಷ್ ಪಡುಬಿದ್ರೆ, ಪಡುಬಿದ್ರೆ ಯುವ ವಾಹಿನಿ ಘಟಕದ ಅಧ್ಯಕ್ಷರು ಅಶ್ವಥ್, ಸಮುದಾಯ ದಂತ ವಿಭಾಗ ಏನಪೋಯ ದಂತ ಕಾಲೇಜದ ಬೋಧಕರು ಡಾಕ್ಟರ್ ವೀನು ಜೋಸೆಫ್, ಪಡುಬಿದ್ರೆ ರೋಟರಿ ಕ್ಲಬ್ ಬೊಕ್ಕ ಯುವ ವಾಹಿನಿ ಘಟಕದ ಪದಾಧಿಕಾರಿಗಳು ಶಿಬಿರಡು ಪಾಲ್ಪಡೆದಿದ್ದರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಿಬ್ಬಂದಿಲು ಪ್ರಾರ್ಥನೆ ಪಂಡಿರು. ಹಿರಿಯ ಶಾಖಾಧಿಕಾರಿ ಶ್ರೀಮತಿ ರವಿಕಲಾ ಸಭೆ ನೆತ್ಕೊಂಡರು. ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಸ್ವಾತಿ ಸಭೆ ಸುಧಾರಿಕೆ ಮಲ್ತೆರು. ಪ್ರಭಾರಿ ಶಾಖಾಧಿಕಾರಿ ಶ್ರೀಮತಿ ಶಮಿತಾ ಸೊನ್ನೆ ಸಂದಾಯರು.
ಸುಮಾರು 250 ಜಾಸ್ತಿ ಸಾರ್ವಜನಿಕರು ಶಿಬಿರದ ಸದುಪಯೋಗನ ಪಡೆಯುಂಡರು. ಸುದ್ದಿಗೊಂಜಲ್ಗೆ ಸ್ವಾಗತ. ಕಿನ್ಯ ಗ್ರಾಮ ಪಂಚಾಯತ್ 2024-25ನೇ ಸಾಲದ ಸುರುದ ಹಂತದ ಗ್ರಾಮ ಸಭೆಯನ್ನು ಕಿನ್ಯ ಗ್ರಾಮ ಪಂಚಾಯತ್ ಸಭಾಂಗಣ ಅಂಗಾರ್ ನಡಪಾಯಿರು. ಕಿನ್ಯ ಗ್ರಾಮ ಪಂಚಾಯತ್ 2024-25ನೇ ಸಾಲದ ಸುರುದ ಹಂತದ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಸಭಾಂಗಣ ಅಂಗಾರ ಅರ್ಣ ಮಾಡಿದರು. ತೋಟಗಾರಿಕಾ ಇಲಾಖೆದ ಹಿರಿಯ ಸಹಾಯಕ ನಿರ್ದೇಶಕರು ಪ್ರವೀಣ್ ನೋಡಲ್ ಅಧಿಕಾರಿಯಾದ ಗ್ರಾಮ ಸಭೆಯನ್ನು ನಡೆಪಾದುಕೊರಿಯರು. ಲೆಕ್ಕಪತ್ರದ ಅನುಮೋದನೆಗೆ ಆಕ್ಷೇಪ, ಮಜೀದ್ ಪನ್ಪುನಾರೆನ ಇಲ್ಲ ತೆರವುಗೂ ಆಕ್ಷೇಪ ಇಂಚ ಕೆಲವಾತು ವಿಷಯಲೆಡು ಒಂಜಾತು ಚರ್ಚೆಲು ಆಕ್ಷೇಪಲು ಗ್ರಾಮಸ್ಥರದು ಕೇಂದ್ರ ಬತ್ತಂಡು. ಉಳ್ಳಾಲ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ನವೀನ್ ಬೋರ್ಕರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಇಲಾಖಾ ಸಹಾಯಕಿಯರು ಲಾಯ್ಡ್, ಕುಡ್ಲ ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖಾಧಿಕಾರಿ ಸಾಯಿರಾ ಬಾನು, ಕೋಟೆಕರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯಾಧಿಕಾರಿ ಕೆಇ ಲಲಿತಾ, ಉಳ್ಳಾಲ ತಾಲೂಕ್ ಪಂಚಾಯತ್ ತಾಂತ್ರಿಕ ಸಂಯೋಜಕರು ಭವ್ಯ ಎನ್, ತಲಪಾಡಿ ಕ್ಲಸ್ಟರ್ದ ಹರೀಶ್ ಕುಮಾರ್ ಬಿಎಂ, ಕುಡ್ಲ ಶಿಶು ಅಭಿವೃದ್ಧಿ ಯೋಜನೆದ ಕೋಟೆಕರ್ ವಲಯ ಮೇಲ್ವಿಚಾರಕಿ ಸೀತಾ ಕೆ, ಕುಡ್ಲ ವಲಯ ಗಸ್ತು ಅರಣ್ಯ ಪಾಲಕಿ ಸೌಮ್ಯ ಕೆ, ಉಪವಲಯ ಅರಣ್ಯಾಧಿಕಾರಿ ಮಹಾಬಲ್ ಎಎಸ್, ಇಂಚಿತ್ತಿ ಬೇತೆ ಬೇತೆ ಇಲಾಖಾಧಿಕಾರಿಗಳು ಸಭೆಟು ಪಾಲ್ಪಡೆದು ತಂಕ್ಲೆ ಇಲಾಖೆದ ಮಾಹಿತಿ ಲೆಂಕೊರಿಯರು. ಅಲ್ಲಿ ನಮಗೆ ಫೋಟೋ ಬೇಕಾಗ್ತದೆ, ಇಲ್ಲ ಪೊಲೀಸ್ ಕೆಲಸ ಮಾಡಿಲ್ಲ ಅಂತ ಆಗ್ತಾರೆ, ನಾವು ಬಂದು ಸರಿಪಡಿಸಿದ ಬಗ್ಗೆ. ಅವಾಗ ನೀವು ಏನು ಹೇಳಬೇಕು ಅಂತಂದರೆ, ಫೋನ್ ಮಾಡುವಾಗ ನಾವು ಸ್ಪಾಟಿಗೆ ಬರೋದಿಲ್ಲ, ನಮ್ಮ ಹೆಸರು ಹೇಳಲಿಕ್ಕಿಲ್ಲ, ನಾವು ಜಾಗ ಬೇಕಾದ್ರೆ ನಿಮಗೆ ಮಾಹಿತಿ ಕೊಡ್ತೇವೆ, ನಮಗೆ ತೊಂದರೆ ಆಗ್ತದೆ ನೀವು ಕ್ಲಿಯರಾಗಿ ಹೇಳಬೇಕಾಗ್ತದೆ ಅವರಿಗೆ. ನಮ್ಮ ಕಂಟ್ರೋಲ್ ರೂಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದು ಅನ್ನೋನ್ ನಂಬರು, ಇದು ಈಗ ಇಬ್ಬರ ಮಧ್ಯೆ ಜಗಳ ಇದೆ, ಅವ್ರು ಎದುರಿನಲ್ಲಿ ಬಂದೇ ಬಗೆಹರಿಸ್ತೀವಿ ನಾವು. ಇದು ಹಾಗಲ್ಲ, ಸಾರ್ವಜನಿಕ ಕೆಲಸ. ಇದು ಸಾರ್ವಜನಿಕ ಕೆಲಸ ಇರೋದ್ರಿಂದ ಇದ್ರ ಗೌಪ್ಯತೆ ಕಾಪಾಡಬೇಕು. ನಮ್ಮ ಹೆಸರು ಹೇಳಲಿಕ್ಕಿಲ್ಲ, ನಾವು ಬರಲಿಕ್ಕಿಲ್ಲ, ನಾವು ಗೊತ್ತಾಗಲಿಕ್ಕಿಲ್ಲ ಅಂತಂದರೆ ನಮ್ಮ ಕಂಟ್ರೋಲ್ ರೂಮ್ ಏನು ಮಾಡ್ತಾರೆ ಅಂತಂದರೆ, ಇವರಿಗೆ ಫೋನ್, ಇವ್ರು ಡ್ಯೂಟಿ ಆಫೀಸರಿಗೆ ಇವರು ಇವತ್ತಿದ್ದಾರೆ ವಿಶ್ವನಾಥ್ ಅಂತೇಳಿ, ವಿಶ್ವನಾಥರಿಗೆ ಫೋನ್ ಮಾಡ್ತಾರೆ ಕಂಟ್ರೋಲಿಂದ. ಮತ್ತು ಕಂಪ್ಲೇಂಟ್ ಕೊಟ್ಟವ್ರ ಹೆಸರು ಹೇಳಲಿಕ್ಕಿಲ್ಲ, ಅವ್ರಿಗೆ ಫೋನ್ ಮಾಡಲಿಕ್ಕಿಲ್ಲ, ಇಂಥ ಪ್ಲೇಸಲ್ಲಿ ಹೋಗಿ. ಅಕಸ್ಮಾತ್ ನಿಮ್ಗೆ ಪ್ಲೇಸ್ ಕನ್ಫ್ಯೂಸ್ ಆದರೆ ನಮ್ಮ ವಿಶ್ವನಾಥರಿಗೆ ಪುನಃ ಕಂಟ್ರೋಲಿಗೆ ಫೋನ್ ಮಾಡ್ತಾರೆ ಅವರು, ಸರ್ ನಾವು ಇಂಥ ಪ್ಲೇಸಲ್ಲಿ ಇದ್ದೇವೆ, ಮತ್ತು ಇವ್ರಿಗೆ ನಾವು ಮಾತಾಡಲಿಕ್ಕಿಲ್ಲಲ್ಲ, ಯಾರ್ದು ಗೊತ್ತಿಲ್ಲಲ್ಲ, ಅವ್ರು ಏನು ಮಾಡ್ತಾರೆ ಕಂಟ್ರೋಲಿಂದ, ಒಂದು ನಿಮಿಷ ಮುಗಿಸ್ತೇನೆ, ಕಂಟ್ರೋಲರ್ ಏನು ಮಾಡ್ತಾರೆ ಅಂತಂದರೆ ಪುನಃ ಅವರಿಗೆ ಫೋನ್ ಮಾಡ್ತಾರೆ, ನಮ್ಮ ಪೊಲೀಸಲ್ಲಿ ಇದ್ದಾರೆ, ಜಾಗ ಕನ್ಫ್ಯೂಸ್ ಇದೆ ಅವರಿಗೆ, ಮತ್ತೆ ಎಲ್ಲಿ ಕ್ಲಿಯರ್ ಮಾಡ್ತಾರೆ ಅವರು ಕೂತವರು, ಮತ್ತೆ ವಾಪಸ್ ಹೇಳ್ತಾರೆ ಇವರಿಗೆ. ಅದು ನಾವು ಆರೋಗ್ಯ ಇಲಾಖೆಯಿಂದ ನಿಮಗೆ ಕೆಲವು ವಿಷಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಮುಖ್ಯವಾಗಿ 6 ಸೇವೆಗಳು ಸಿಗ್ತದೆ. ಒಂದು ತಾಯಿ ಆರೋಗ್ಯ ಸೇವೆಗಳು, ಮಗುವಿನ ಆರೋಗ್ಯ ಸೇವೆಗಳು, ಹದಿಹರೆಯದವರ ಆರೋಗ್ಯ ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳ ಹತೋಟಿ ಮತ್ತು ಅಸಾಂಕ್ರಾಮಿಕ ಕಾಯಿಲೆಗಳ ಹತೋಟಿ ಹಾಗೂ ಕುಟುಂಬ ಕಲ್ಯಾಣ ಸೇವೆಗಳು. ಇದರಲ್ಲಿ ಕಿನ್ಯ ಗ್ರಾಮದಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ತಾಯಿ ಆರೋಗ್ಯ ಸೇವೆಗಳಲ್ಲಿ ಯಾರು ಗರ್ಭಿಣಿ ಇದ್ದಾರೆ ಅವರು ಮೊದಲಾಗಿ ಅವರ ಹೆಸರನ್ನು ನಮ್ಮ ಸಿಸ್ಟರ್ ಹತ್ರ ಅಥವಾ ಆಶಾ ಕಾರ್ಯಕರ್ತೆ ಅಥವಾ ಅಂಗನವಾಡಿಯಲ್ಲಿ ನೋಂದಾಯಿಸಿಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ 3 ತಿಂಗಳ ನಂತರ ನೋಂದಾಯಿಸಿಕೊಳ್ತಾರೆ. ಆ್ಯಕ್ಚುಲಿ 3 ತಿಂಗಳ ಒಳಗೆ ಅವರಿಗೆ ಒಂದು ಪೋಲಿಕ್ ಆ್ಯಸಿಡ್ ಅಂತ ಟ್ಯಾಬ್ಲೆಟ್ ಸಿಗ್ತದೆ, ಅದು ಮಗುವಿನಲ್ಲಿ ಕೆಲವು ನ್ಯೂನ್ಯತೆ ಬರದಾಗೆ ತಡೀತದೆ. ಅವರು ಲೇಟಾಗಿ ದಾಖಲಾತಿ ಮಾಡಿದರೆ ಅದರಿಂದ ಅವರು ವಂಚಿತರಾಗ್ತಾರೆ. ಅದರಿಂದ ಕಿನ್ಯ ಗ್ರಾಮದವರು ಅದರ ಬಗ್ಗೆ ಗಮನ ಹರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ ಮಗುವಿನ ಆರೋಗ್ಯ ಸೇವೆಗಳಲ್ಲಿ ಇಲ್ಲಿ ನಮ್ಮ ಉಪಕೇಂದ್ರದಲ್ಲಿ 3ನೇ ಮಂಗಳವಾರ ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಾರೆ, 12 ಮಾರಕ ಕಾಯಿಲೆಗಳು ಬರದ ಹಾಗೆ. ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಗಳೂರು ತಾಲೂಕಿಂದ ಬಂದಿದ್ದೇನೆ. ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಇದೆ. 5ರಿಂದ 10ನೇ ತರಗತಿವರೆಗೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿದೆ. ಮತ್ತು PUCಯಿಂದ ಅಪ್ ಟು PG ಕೋರ್ಸ್ವರೆಗೂ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿದೆ. ಆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲಲ್ಲೂ ಸಹ
ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗೆ ಬೇರೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ, ಡಿಗ್ರಿ ಅದಕ್ಕೆ ಬೇರೆ ಇದೆ, ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಬೇರೆ ಇದೆ, ಮತ್ತು PG ಕೋರ್ಸ್ಗಳಿಗೆ ಬೇರೆ ಇದೆ. ಈ ಒಂದು ವ್ಯವಸ್ಥೆಯನ್ನು ಸಾರ್ವಜನಿಕರು ನಿಮ್ಮ ಮಕ್ಕಳಿಗೆ ಮತ್ತು ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹೇಳಿ. ಈಗ ನೆಕ್ಸ್ಟ್ ಮಂತ್ ಕಾಲ್ ಫಾರ್ ಮಾಡ್ತಾರೆ, ಅದು SHP ಪ್ರೋಟೋಕಾಲ್ ಅಂತ ಹೇಳಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಆ ವಿದ್ಯಾರ್ಥಿ ಹಿಂದಿನ ಕೋರ್ಸ್ನಲ್ಲಿ ಪಡೆದಿರುವಂತಹ ಒಂದು ಅಂಕದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಆ ಹಾಸ್ಟೆಲ್ ಸೆಲೆಕ್ಷನ್ ಮಾಡಿ ನಮ್ಮ ಇಲಾಖೆಯಿಂದ ಅವರಿಗೆ ಉಚಿತವಾಗಿ ಊಟ ಮತ್ತು ವಾಸ್ತವ್ಯದ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮ ಈ ಒಂದು ಕಿನ್ಯಾ ಪಂಚಾಯತ್ನ ವ್ಯಾಪ್ತಿಯಲ್ಲಿ 4 ಶಾಲೆ ಇದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಕಿನ್ಯಾ, ಮತ್ತು ಮೀನಾದಿ ಶಾಲೆ, ಉಕ್ಕುಡ, ಹಾಗೆ ರೆಹಮತ್ ನಗರ ಶಾಲೆ, ಹಾಗೆ 4 ಶಾಲೆಗಳಿದೆ. 2 ಕಿರಿಯ, 2 ಹಿರಿಯ ಸರ್ಕಾರಿ ಶಾಲೆ ಇದೆ. ಇಲ್ಲಿ ನಮ್ಮ ಕಿನ್ಯಾ ಗ್ರಾಮ ಪಂಚಾಯತ್ನ ಒಳಗೆ ಹೈಸ್ಕೂಲ್ ಇಲ್ಲ, ಸರ್ಕಾರಿ ಹೈಸ್ಕೂಲ್ ಇಲ್ಲ, ತಲಪಾಡಿಯಲ್ಲಿದೆ. ಆದರೆ ಇಲ್ಲಿ ಈ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇಲ್ಲ. ಹಾಗೆ ಪ್ರೈವೇಟ್ ಶಾಲೆ, ಖಾಸಗಿ ಶಾಲೆ ಕೂಡ ಇಲ್ಲ. ಹಾಗೆ ಅನುದಾನಿತ ಶಾಲೆ ಕೂಡ ಇಲ್ಲ, ಸರ್ಕಾರಿ ಶಾಲೆ ಮಾತ್ರ 4 ಶಾಲೆ ಇಲ್ಲಿದೆ. ಅಂದರೆ ಕಿನ್ಯಾ ಶಾಲೆಯಲ್ಲಿ ಒಟ್ಟು 102 ಮಕ್ಕಳಿದ್ದಾರೆ. ಈಗ ಈ ಸಲ ಒಂದು ಸಂತೋಷ ಸುದ್ದಿ ಏನಂದರೆ 1ನೇ ತರಗತಿ ಇಂಗ್ಲೀಷ್ ಮೀಡಿಯಂ ಪಾಸಾಗಿದೆ. ಅಲ್ಲಿಗೆ ಆಂಗ್ಲ ಮಾಧ್ಯಮ 1ನೇ ತರಗತಿ ಈ ವರ್ಷದಿಂದ 2024-25ನೇ ಶೈಕ್ಷಣಿಕ ವರ್ಷದಿಂದ ಇಂಗ್ಲೀಷ್ ಪ್ರಾರಂಭ ಆಗಿದೆ. 1ನೇ ತರಗತಿ ಯಾರಾದರೂ ಸೇರುವರಿದ್ದರೆ ಅಲ್ಲಿ ಸೇರ್ಬೋದು. ಉಚಿತವಾಗಿ ಶಿಕ್ಷಣ ನೀಡುವಂಥದ್ದು ಸರ್ಕಾರದಿಂದ 1ನೇ ಕ್ಲಾಸ್ ಪಾಸಾಗಿದೆ ಅಲ್ಲಿ. ಹಾಗೆಯೇ ನಮ್ಮ ಮೀನಾದಿ ಕೂಡ ಒಂದು ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, LKG ಪಾಸಾಗಿದೆ ಅಂತ. ಅದು ನಮಗೆ ಯಾವುದೇ ಮಾಹಿತಿ ಬರಲಿಲ್ಲ, ಶಾಲೆ ಕೂಡ ಯಾವುದೇ ಮಾಹಿತಿ ಬರಲಿಲ್ಲ. ಆದರೆ ಪತ್ರಿಕೆಯಲ್ಲಿ ಬಂದಿದೆ, ನೋಡಿರ್ಬೋದು ನೀವು. ಮೀನಾದಿ ಶಾಲೆಗೆ LKG ಮಕ್ಕಳನ್ನು ಬೇಕಾದರೆ ಅಲ್ಲಿ ಸೇರಿಸ್ಬೋದು. ಕಿನ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ಗುರ್ಕಾರ್ಮನ್ನು ವಹಿಸುತ್ತಿದ್ದರು. ಉಪಾಧ್ಯಕ್ಷರು KP ಉಮರ್, ಸದಸ್ಯರು ಸಿರಾಜುದ್ದೀನ್, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಮೈಮುನಾ, ಇಸ್ಮಾಯಿಲ್ ಫಯಾಜ್, ಶ್ರೀಮತಿ ಬಾಗಿ, ಸೈಯದ್ ಬಾಷಾ ತಂಗಳ್, ಶ್ರೀಮತಿ ಬುಷ್ರಾ, ಶ್ರೀಮತಿ ಶಾಹಿನಾ, ಸಂತೋಷ್ ಕುಮಾರ್ ಮೊಂತೆರೋ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ತುಳಸಿ ಸಭೆಟ್ಟು ಸೂಕ್ತ ವಿವರ ಕೊರಿಯರು. ಕಾರ್ಯದರ್ಶಿ ಶಾಲಿನಿ ವರದಿ ಮಂಡಿಸಾಯರು. ಸಿಬ್ಬಂದಿ ಅಬ್ದುಲ್ಲಾ ಸಭೆ ಸುಧಾರಿಕೆ ಮಲ್ತದ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಪಲೆ ಪೊಸಕುರಲ್ 24x7.